ಹತ್ಯೆಗಳು ನಡೀತಾ ಇದೆ. ಇದೊಂದು ಜಂಗಲ್ ರಾಜ್ಯ ಆಗ್ತಾ ಇದೆ. ಅಭಿವೃದ್ಧಿಯ ಮಂತ್ರ ಹೇಳ್ತಾ ಹತ್ಯೆಗಳು, ಕೊಲೆಗಳು, ಅತ್ಯಾಚಾರಗಳು ನಡೆದ ಹತ್ಯೆ ಹಂತಕರ ಹಿಂದೆ ರಾಜಕೀಯದ ಪ್ರೇರಣೆಗಳಿಂದ, ರಾಜಕೀಯ ಶಕ್ತಿಗಳಿಂದ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಘಟನೆ ಆ ರೀತಿ ಆಗಬಾರದು. ಝುಬೇರ್ನ ಹತ್ಯೆ ಆಗಿದ್ದಾರೆ, ಹಂತಕರಿದ್ದಾರೆ, ತಕ್ಷಣ ಬಂಧಿಸಬೇಕು. ಯಾವುದೇ ರೌಡಿ ಗ್ಯಾಂಗ್ ಯಾರಿದ್ದಾರೆ ಡ್ರಗ್ ಮಾಫಿಯಾಗಳನ್ನು ಬಂಧಿಸಿ ಡ್ರಗ್ ಮಾಫಿಯಾವನ್ನು ನಿಯಂತ್ರಣ ಮಾಡಿ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿದೆ. ಒಂದು ವಾರಗಳ ಹಿಂದೆ ಪರಂಗಿಪೇಟೆಯಲ್ಲಿ 5 ಜನ ಕಾರಲ್ಲಿ ಹೋಗುವಂಥವ್ರು 2 ಜನರ ಹತ್ಯೆ ಆಗಿದೆ. ಏನು ಇದು ಜಂಗಲ್ ರಾಜ್ಯವ? ಬಿಹಾರ ಇದು? ಸರ್ಕಾರ ಮಾತನಾಡಿದ್ರೆ ಭಾರಿ ದೊಡ್ಡ ಮಾತನಾಡ್ತಾರೆ, ನಿರಂತರವಾಗಿ ಹತ್ಯೆ ಆಗ್ತದೆ.